ಪ್ರಕೃತಿ ಮುನಿಸಿಕೊಂಡರೆ ಏನಾಗುತ್ತದೆ ಅನ್ನೋದಕ್ಕೆ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿಯಾಗಿದೆ. ಇಡೀ ಮಹಾರಾಷ್ಟ್ರ ಜಲಪ್ರಳಯಕ್ಕೆ ತತ್ತರಿಸಿ ಹೋಗುವ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣು ಬೆರೆಸುವಂತಹ ವಿಡಿಯೋ ಒಂದು ಭೀಕರವಾಗಿ ವೈರಲ್ ಆಗಿದೆ. ಹೌದು, ಉಕ್ಕಿ ಹರಿಯುತ್ತಿರುವ ಪಾತಾಳ ಗಂಗಾ ನದಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರಾರು ಕೆಂಪು ಬಣ್ಣದ LPG ಗ್ಯಾಸ್ ಸಿಲಿಂಡರ್ಗಳು ತೇಲುತ್ತಾ ಸಾಗುತ್ತಿವೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದು ಏನಂತೀರಾ? ಹೌದು, ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಖಾಲಾಪುರ ಚಾವಡಿ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿತ್ತು. ಇದರಿಂದ ಜಲಪ್ರಳಯದ ಭೀತಿ ಏರ್ಪಟ್ಟಿತ್ತು. ಅಲ್ಲಿನ ಸ್ಥಳೀಯ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದವು. ಇದೇ ಪರಿಸ್ಥಿತಿಯ ನಡುವೆ ಅಲ್ಲಿನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL ಸಂಸ್ಥೆಗೆ ಸೇರಿದ LPG ಗ್ಯಾಸ್ ಬಾಟ್ಲಿಂಗ್ ಪ್ಲಾಂಟ್ ಆವರಣಕ್ಕೆ ಹಠಾತ್ತನೆ ನದಿಯ ಪ್ರವಾಹ ನೀರು ನುಗ್ಗಿದೆ. ಫ್ಲಡ್ ಲೈಟ್ಗಳು ಮತ್ತು ಸಿಲಿಂಡರ್ಗಳು ಜೋಡಿಸಲ್ಪಟ್ಟಿದ್ದಂತಹ ಆ ಬೃಹತ್ ಮೈದಾನದೊಳಗೆ ನುಗ್ಗಿದ ನೀರಿನ ರಭಸ ಮತ್ತು ಒತ್ತಡ ಊಹಿಸಕ್ಕೂ ಸಾಧ್ಯವಾಗದಷ್ಟಿತ್ತು. ಕೆಲವು ಕ್ಷಣಗಳಲ್ಲಿ ಇಡೀ ಪ್ಲಾಂಟ್ ಆವರಣವು ಕೆರೆಯಂತಾಗಿತ್ತು. ನೀರಿನ ತೀವ್ರತೆಗೆ ಆ ಕಾರ್ಖಾನೆಯ ಸುತ್ತಲೂ ಭದ್ರತೆಗಾಗಿ ಕಟ್ಟಲಾಗಿದ್ದ ಬಲಿಷ್ಠವಾದ ಕಾಂಪೌಂಡ್ ಗೋಡೆಯೇ ಒಂದೇ ಸಮನೆ ಧಾರಾಶಾಹಿಯಾಗಿ ಕುಸಿದು ಬಿದ್ದಿದೆ. ಈ ಸುರಕ್ಷಿತ ಗೋಡೆ ನೆಲಸಮವಾಗುತ್ತಿದ್ದಂತೆ ಅಲ್ಲಿ ಸಾಲಾಗಿ ಶೇಖರಿಸಲಾಗಿದ್ದ ಸುಮಾರು 3,000ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳು ಪ್ರವಾಹ ತೀವ್ರತೆಯ ಅಲೆಗೆ ಸಿಲುಕಿ ಒಮ್ಮೆಗೆ ಕೊಚ್ಚಿ ಹೋಗಿವೆ. ನೀರಿನ ಭೀಕರ ಸೆಳೆತಕ್ಕೆ ಸಿಲುಕಿದ ಈ ಸಾವಿರಾರು ಕೆಂಪು ಸಿಲಿಂಡರ್ಗಳು ಪ್ಲಾಂಟ್ ಆವರಣದಿಂದ ಹೊರಬಂದು ನೇರವಾಗಿ ಪಕ್ಕದಲ್ಲಿ ಉಕ್ಕಿ ಹರಿಯುತ್ತಿದ್ದ ಪಾತಾಳ ಗಂಗಾ ನದಿ ಮತ್ತು ಕಾರ್ಪಾಡ ಕ್ರೀಕ್ ಪಾಲಾಗಿವೆ. ನೋಡುತ್ತಿದ್ದಂತೆ ಈ ಸಿಲಿಂಡರ್ಗಳ ಬೃಹತ್ ಸಮೂಹವು ನದಿಯ ನೀರಿನ ಮೇಲೆ ತೇಲುತ್ತಾ ಆ ಕಡೆ ವೇಗವಾಗಿ ತೇಲಿ ಹೋಗಲು ಆರಂಭಿಸಿವೆ. ನದಿಯ ಪ್ರವಾಹದಲ್ಲಿ ಸಾವಿರಾರು ಸಿಲಿಂಡರ್ಗಳು ಹೀಗೆ ಅಲೆಯಂತೆ ಕೊಚ್ಚಿ ಹೋಗುತ್ತಿರುವ ದೃಶ್ಯ ನೋಡುತ್ತಿದ್ದರೆ ನದಿಯ ಮೇಲೆ ಎಲ್ಲೋ ಒಂದು ಕೆಂಪು ಕಾರ್ಪೆಟ್ ಹಾಸಿದಂತೆ ಭೀಕರವಾಗಿ ಕಾಣಿಸುತ್ತಿತ್ತು. ನದಿಯಲ್ಲಿ ಸಾವಿರಾರು ಸಿಲಿಂಡರ್ಗಳು ತೇಲುತ್ತಿದ್ದು ನೋಡಿದಂತಹ ಜನ ಮೊದಲು ವಿಡಿಯೋ ಮಾಡಿಕೊಳ್ಳುತ್ತಿದ್ದರು. ಆದರೆ ಸಮಯ ಕಳೆಯುತ್ತಿದ್ದಂತೆ ಜನರ ಕಣ್ಣಲ್ಲಿ ಆಸೆಯ ಬುದ್ಧಿ ತಲೆದೋರಿದೆ. ಹೌದು, ಮನುಷ್ಯ ಅಂದ್ರೆ ಅಷ್ಟೇ ಅಲ್ವಾ? ತಮ್ಮ ಮುಂದೆ ದುಡ್ಡು ಬಿಟ್ಟರೆ ಯಾರು ಸುಮ್ಮನೆ ಬಿಡ್ತಾರೆ ಹೇಳಿ? ಎಂಥದೇ ವಿಷಯ ಇರಲಿ, ನೀರೇ ಆಗಿರಲಿ, ಗಟರೇ ಆಗಿರಲಿ, ಆ ಗಟರ್ನಲ್ಲಿ ಬಿದ್ದಂತಹ ಕಾಯಿನ್ ಆಗಲಿ ಮತ್ತು ದುಡ್ಡನ್ನು ಎತ್ತಿಕೊಳ್ಳೋ ಬುದ್ಧಿ ನಮ್ಮ ಜನಕ್ಕೆ ಇದ್ದೇ ಇರುತ್ತದೆ. ಅಂತಹದರಲ್ಲಿ ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಈ ಸಿಲಿಂಡರ್ಗಳು ತಮ್ಮ ಮುಂದೆ ತೇಲಿ ಹೋಗುತ್ತಿರುವುದನ್ನು ನೋಡಿದಂತಹ ಜನ ಆಸೆ ದುರಾಸೆಯಾಗಿದೆ. ಧುಮ್ಮುಕ್ಕಿ ಹರಿಯುವ ನದಿಯ ನೀರನ್ನ ಲೆಕ್ಕಿಸಿದ ಜನ ಜೀವದ ಹಂಗನ್ನ ತೊರೆದು ಹಗ್ಗ ಮತ್ತು ಕೊಂಡಿಗಳ ಸಹಾಯದಿಂದ ಸಿಲಿಂಡರ್ಗಳನ್ನು ದಂಡೆಗೆ ಎಳೆದು ಮನೆಗೆ ಹೊತ್ತೊಯ್ಯುವುದು ಮುಂದಾಗಿದ್ದಾರೆ. ಉಚಿತವಾಗಿ ಸಿಗುತ್ತಿದೆ ಎಂದು ಜನ ಮುಗಿಬಿದ್ದು ಮನೆಗೆ ತರುತ್ತಿದ್ದ ಈ ಸಿಲಿಂಡರ್ಗಳು ಎಷ್ಟು ಅಪಾಯಕರೆಂಬ ಅರಿವು ಅವರಿಗೆ ಇರಲಿಲ್ಲ. ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿರುವ ಸಿಲಿಂಡರ್ಗಳಲ್ಲಿ ತುಂಬಿರುವ ಮತ್ತು ಖಾಲಿ 2 ಥರದ ಸಿಲಿಂಡರ್ಗಳಿದ್ದವು. ನೀರಿನ ರಭಸಕ್ಕೆ ಸಿಲಿಂಡರ್ಗಳ ವಾಲ್ವ್ಗಳು ಡ್ಯಾಮೇಜ್ ಆಗಿರುವ ಸಾಧ್ಯತೆ ದಟ್ಟವಾಗಿದ್ದು ಇವುಗಳನ್ನು ಮನೆಯಲ್ಲಿಡುವುದು ಅಥವಾ ಬಳಸುವುದು ನಿಜಕ್ಕೂ ಅಪಾಯ ತಂದಿಟ್ಟ ಬುತ್ತಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ರಾಯಗಢದ ಜಿಲ್ಲಾಧಿಕಾರಿ ಅಲ್ಲಿನ ಜನರಿಗೆ ಈ ರೀತಿ ತೆಗೆದುಕೊಂಡಂತಹ ಸಿಲಿಂಡರ್ಗಳನ್ನು ದಯವಿಟ್ಟು ಬಳಸಬೇಡಿ, ಮನೆಯಲ್ಲಿ ಇಡಬೇಡಿ, ಇವೊಂದು ಲೈವ್ ಬಾಂಬ್ ತರ ಅಂತ ಹೇಳಿ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರಾದರೂ ಈ ಸಿಲಿಂಡರ್ಗಳನ್ನು ಮನೆಗೆ ಕೊಂಡೊಯ್ದರೆ ತಕ್ಷಣವೇ ಹತ್ತಿರದ HPCL ಡೀಲರ್ ಅಥವಾ ತಹಸೀಲ್ದಾರ್ ಕಚೇರಿಗೆ ಒಪ್ಪಿಸುವಂತೆ ಆಡಳಿತ ಮಂಡಳಿಗೆ ಸೂಚನೆಯನ್ನು ನೀಡಿದ್ದಾರೆ. ವಿಪತ್ತಿನ ಸಮಯದಲ್ಲಿ ಮಾಡುವ ಸಣ್ಣ ನಿರ್ಲಕ್ಷ್ಯವು ಇಡೀ ಜೀವಕ್ಕೆ ಕಂಟವಾಗಬಹುದು ಅಂತ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಅದು ಮಾರ್ಚ್ 5ನೇ ತಾರೀಕು ಸಾಯಂಕಾಲ 5 ಗಂಟೆ. ಮಧ್ಯಪ್ರದೇಶದ ಪಶ್ಚಿಮ ಜಿಲ್ಲೆಯ ಗಾರ್ಜಾ ಎಂಬ ಪುಟ್ಟ ಗ್ರಾಮ. ಮಹಿಳೆಯೊಬ್ಬಳು ಎಂದಿನಂತೆ ತನ್ನ ಅಡುಗೆ ಮನೆಯಲ್ಲಿ ರಾತ್ರಿಯ ಊಟದ ಸಿದ್ಧತೆಯನ್ನು ನಡೆಸಿದ್ದಳು. ಸ್ಟೋವ್ ಮೇಲೆ ಪಾತ್ರೆ ಇಟ್ಟು ಅಡುಗೆ ಶುರು ಮಾಡುತ್ತಿದ್ದಂತೆ ಅವಳಿಗೆ ಒಂದು ಅಸ್ಪಷ್ಟವಾದ ಶಬ್ದ ಕೇಳಿಸಿದೆ. ಎಲ್ಲೋ ಒಂದು ಕಡೆ ಹಿಸ್ ಹಿಸ್
ಅನ್ನುವ ಶಬ್ದ ಕೇಳಿ ಬರ್ತಾ ಇದೆ. ಮೊದಲು ಅವಳು ಅದನ್ನು ಕೇವಲ ಭ್ರಮೆ ಅಂತ ನಿರ್ಲಕ್ಷ್ಯ ಮಾಡಿದ್ದಳು. ಆದರೆ ಆ ಶಬ್ದ ನಿಲ್ಲಲಿಲ್ಲ. ಬದಲಿಗೆ ಸಿಲಿಂಡರ್ ಕಡೆಯಿಂದ ಇನ್ನೂ ಸ್ಪಷ್ಟವಾಗಿ ಕೇಳಲು ಪ್ರಾರಂಭಿಸಿತ್ತು. ಗ್ಯಾಸ್ ಏನಾದರೂ ಲೀಕ್ ಆಗುತ್ತಿದೆ ಎಂಬ ಭಯ ತಕ್ಷಣ ಅವಳನ್ನು ಆವರಿಸಿತ್ತು. ಯಾಕಂದರೆ ಗ್ಯಾಸ್ ಸೋರಿಕೆ ಆದರೆ ಎಂತಹ ದೊಡ್ಡ ಅನಾಹುತ ಆಗಬಹುದೆಂಬ ಆತಂಕ ಎಲ್ಲರಿಗೂ ಇದ್ದೇ ಇರುತ್ತದೆ. ತಕ್ಷಣ ಎಚ್ಚೆತ್ತುಕೊಂಡ ಅವಳು ಗಡಬಡಿಸುತ್ತಾ ಹೋಗಿ ರೆಗ್ಯುಲೇಟರ್ ಅನ್ನ ಪರೀಕ್ಷೆ ಮಾಡಿದ್ದಾಳೆ. ರೆಗ್ಯುಲೇಟರ್ ಸರಿಯಾಗಿ ಇತ್ತು. ಆಮೇಲೆ ಪೈಪ್ ಸರಿಯಾಗಿದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿದ್ದಾಳೆ. ಅದು ಕೂಡ ಸರಿಯಾಗಿತ್ತು. ಎಲ್ಲಾದರೂ ಗ್ಯಾಸ್ ವಾಸನೆ ಬರುತ್ತಿದೆ ಅಂತ ಅವಳು ಮೂಸಿ ನೋಡಿದ್ದಾಳೆ. ಆದರೆ ಎಲ್ಲಿಯೂ ಗ್ಯಾಸ್ ವಾಸನೆ ಕೂಡ ಇರಲಿಲ್ಲ. ರೆಗ್ಯುಲೇಟರ್ ಕೂಡ ಸರಿಯಾಗಿತ್ತು, ಪೈಪ್ ಕೂಡ ಸರಿಯಾಗಿತ್ತು, ಸ್ಟೋವ್ ಕೂಡ ಸರಿಯಾಗಿತ್ತು. ಆದರೆ ಆ ಹಿಸ್ ಅನ್ನುವ ಶಬ್ದ ಮಾತ್ರ ಕಡಿಮೆ ಆಗುತ್ತಿರಲಿಲ್ಲ. ಬಹುಶಃ ನಾನೇನೋ ತಪ್ಪು ತಿಳಿದಿರಬಹುದು ಎಂದು ಮನಸ್ಸಿನಲ್ಲಿ ಅವಳು ಅಂದುಕೊಂಡು ಎದೆ ಬಡಿತವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮತ್ತೆ ಸ್ಟೋವ್ ಹತ್ತಿರ ಬಂದು ಅಡುಗೆಯನ್ನು ಮಾಡಲು ಪ್ರಾರಂಭಿಸಿದ್ದಾಳೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ. ಅವಳು ಅಂದುಕೊಂಡಂತೆ ಅದು ಗ್ಯಾಸ್ ಲೀಕ್ ಆಗಿರಲಿಲ್ಲ. ಬದಲಿಗೆ ಸಾವಿನ ಹತ್ತಿರವೇ ಅವಳು ನಿಂತಿದ್ದಳು ಎನ್ನುವುದು ಅವಳಿಗೆ ಗೊತ್ತೇ ಇರಲಿಲ್ಲ. ಆ ಸಿಲಿಂಡರ್ ಕೆಳಗೆ ಅವಳ ಕಲ್ಪನೆಗೂ ಮೀರಿದ ಭಯಾನಕ ಒಂದು ವಸ್ತು ಅಡಗಿ ಕುಳಿತಿತ್ತು. ಆದರೆ ಆ ಶಬ್ದ ನಿಂತಿರಲಿಲ್ಲ. ಆ ವಿಚಿತ್ರ ಶಬ್ದ ಎಲ್ಲಿಂದ ಬರುತ್ತದೆ ಅಂತ ಮತ್ತೆ ತಿಳಿಯಲು ಅವಳು ಧೈರ್ಯ ಮಾಡಿ ಆ ಭಾರವಾದ ಸಿಲಿಂಡರ್ನ ಸ್ವಲ್ಪ ಮೇಲೆ ಎತ್ತಿ ನೋಡಿದ್ದಾಳೆ. ಅಷ್ಟೇ ನೋಡಿ. ಆದರೆ ಆಕೆ ಕಂಡ ಆ ದೃಶ್ಯಕ್ಕೆ ಅವಳು ಕಿರುಚುತ್ತಾ ಹಿಂದಕ್ಕೆ ಓಡಿದ್ದಳು. ಆಕೆಯ ಕೈಕಾಲುಗಳು ನಡುಗಿ ಹೋಗಿದ್ದವು. ಅಲ್ಲಿ ಸಿಲಿಂಡರ್ ಕೆಳಗೆ ಖಾಲಿ ಜಾಗದಲ್ಲಿ ನುಸುಳಿ ಸುತ್ತಿಕೊಂಡು ಕುಳಿತಿದ್ದು ಸಾಧಾರಣ ಹಾವಾಗಿರಲಿಲ್ಲ. ಸಾಕ್ಷಾತ್ ಭೀಕರವಾದಂತಹ ನಾಗರ ಹಾವಾಗಿತ್ತು. ಒಂದು ಸಣ್ಣ ಅಜಾಗರೂಕತೆಯಿಂದ ಅವಳ ಕಾಲು ಆ ಹಾವಿನ ಮೇಲೆ ಬಿದ್ದಿದ್ರೆ ಏನಾಗುತ್ತಿತ್ತು ಅಂತ ಯೋಚಿಸಿದರೆ ಮೈಯೆಲ್ಲ ರೋಮಗಳು ರೋಮಾಂಚನಗೊಳ್ಳುತ್ತವೆ. ಮೈ ಜುಮ್ಮೆನಿಸುತ್ತದೆ. ಕೂಡಲೇ ಅವಳು ಕಿರ್ಚಾಡಿ ಕೂಗಾಡಿ ಗ್ರಾಮಸ್ಥರನ್ನ ಸೇರಿಸಿದ್ದಾಳೆ. ಅಷ್ಟೊತ್ತಿಗೆ 10 ಜನ ಗ್ರಾಮಸ್ಥರು ಅಲ್ಲಿಗೆ ಬಂದು ಸೇರಿದ್ದಾರೆ. ಆಮೇಲೆ ಫೋನ್ ಮಾಡಿ ಉರಗ ತಜ್ಞರನ್ನು ಕೂಡ ಕರೆಸಿದ್ದಾರೆ. ಸುಮಾರು 1 ಗಂಟೆ ಕಾಲ ನಡೆದ ಆ ರೋಚಕ ಕಾರ್ಯಾಚರಣೆಯ ನಂತರ ಆ ಕಪ್ಪು ನಾಗರ ಹಾವನ್ನ ಹೊರಗೆ ತೆಗೆಯಲಾಗಿತ್ತು. ತಜ್ಞರ ಪ್ರಕಾರ ಸಿಲಿಂಡರ್ ತುಂಬ ಗೋಡಾನುಗಳು ಬಯಲು ಪ್ರದೇಶದಲ್ಲಿರುತ್ತವೆ. ಹೀಗಿರುವಾಗ ಸಿಲಿಂಡರ್ ಕೆಳಗೆ ಹಾವು ಸೇರಿಕೊಂಡಿರಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ, ಇಂತಹ ಸುದ್ದಿಗಳೆಲ್ಲ, ಇಂತಹ ಘಟನೆಗಳೆಲ್ಲ ನಮಗೊಂದು ಎಚ್ಚರಿಕೆ ಗಂಟೆಯನ್ನು ಕೊಡುತ್ತವೆ. ನಿಮ್ಮ ಮನೆಯ ಸಿಲಿಂಡರ್ ಬದಲಿಸುವಾಗ ಅಥವಾ ಅಡುಗೆ ಮಾಡುವಾಗ ಸ್ವಲ್ಪ ಎಚ್ಚರವಿರಲಿ. ಸಿಲಿಂಡರ್ ಅಡಿಯಲ್ಲಿ ಅಥವಾ ಪೈಪ್ ಬಳಿ ಏನಾದರೂ ವಿಚಿತ್ರವಾಗಿ ಕಂಡರೆ ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ. 1 ಸಾರಿ 2 ಸಾರಿ ಚೆಕ್ ಮಾಡಿ. ನೀವೇನಾದರೂ ಸಿಲಿಂಡರ್ನ ಒಳಗೆ ತೆಗೆದುಕೊಳ್ಳುವ ಮೊದಲು ಸಿಲಿಂಡರ್ನ ಪೂರ್ತಿಯಾಗಿ ಚೆಕ್ ಮಾಡಲು ಸಿಲಿಂಡರ್ ಕೊಡಲು ಬರುವಂತಹ ವ್ಯಕ್ತಿಯ ಜೊತೆ ಸಂಭಾಷಣೆ ಮಾಡಿ ಚೆಕಪ್ ಮಾಡಿಕೊಳ್ಳಿ. ಇಲ್ಲವಾದರೆ ಇಂತಹ ಅನಾಹುತಗಳು ಆಗೋದು ಗ್ಯಾರಂಟಿಯೇ.